ಸ್ಟೀಲ್ಸ್ ಇದರ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಾದ ಹಿರಿಯ ವೈದ್ಯರಂಥ ಡಾಕ್ಟರ್ ಈ ಸಂಸ್ಥೆಯ ಮಾಲಕರಾದಂಥ ಅನಂತ ಭಟ್, ಉಷಾ ಭಟ್ ಹಾಗೂ ವೆಂಕಟೇಶ್ ಭಟ್ ಅವರ ಕುಟುಂಬಸ್ಥರಿಗೆ, ಇಲ್ಲಿ ಸೇರುವಂಥ ಎಲ್ಲ ಬಂಧುಗಳು, ಇವತ್ತು ವಿಶೇಷವಾಗಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದು ಮನೆಯನ್ನು ಕಟ್ಟಬೇಕಿದೆ. ಆ ಮನೆ ಒಂದು ಆಲಯದ ರೀತಿಯಲ್ಲಿ ಇರಬೇಕು, ದೇವಾಲಯದ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರೆ. ಆ ಮನೆಗೆ ಬೇಕಾದಂಥ ಇವತ್ತಿನ ಎಲ್ಲ ವಸ್ತುಗಳನ್ನು ಒಂದೇ ಸೂರಿನಡಿಯಲ್ಲಿ ಇವತ್ತು ಕೊಡುವಂಥ ಕೆಲಸವನ್ನು ಇವತ್ತು ನಮ್ಮ ವೆಂಕಟೇಶ್ ಭಟ್ ಅವರ ಕುಟುಂಬದವರು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ಇವತ್ತು ಹೊಸ ಹೊಸ ವಿನ್ಯಾಸದ ಆ ಮನೆಗಳನ್ನು ನಿರ್ಮಾಣ ಮಾಡಬೇಕಿದ್ರೆ ಇವತ್ತು ಅಗತ್ಯ ವಸ್ತುಗಳ ಆ ಒಂದು ಪೂರೈಕೆಯಲ್ಲಿ ಇವತ್ತು ವ್ಯತ್ಯಾಸ ಆಗ್ತಿರುವಂಥ ಸಂದರ್ಭದಲ್ಲಿ ಇವತ್ತು ತಕ್ಷಣಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಏಕಕಾಲದಲ್ಲಿ ಸೂರಿನಲ್ಲಿ ಕೊಡುವಂಥ ಕೆಲಸವನ್ನು ಇವತ್ತು ಕಾಮಾಕ್ಷಿ ಸ್ಟೀಲ್ ಇವತ್ತು ನೆರವೇರಿಸ್ತಾ ಇದೆ. ನಾನು ಕಂಡುಕೊಂಡಾಗೆ ಬಹುಶಃ ಒಂದು ಮನೆಯ ಮಾಲೀಕ ಮನೆ ಸ್ಟ್ರಕ್ಚರ್ ಮಾಡಿ ಮತ್ತೆ ಆ ಮನೆ ಒಳಗಡೆ ಗೃಹ ಪ್ರವೇಶ ಮಾಡಬೇಕಿದ್ರೆ ಆ ಎಲ್ಲ ವಸ್ತುಗಳನ್ನು ಬಹುಶಃ ಇಲ್ಲೇ ಒಂದೇ ಕಡೆ ಇಟ್ಟು ಇವತ್ತು ಹತ್ತಾರು ಅಂಗಡಿಗಳಿಗೆ ಅಲೆದಾಡುವಂಥ ಒಂದು ವ್ಯವಸ್ಥೆಯಿಂದ ದೂರ ಇಟ್ಟು ಒಂದೇ ಕಡೆ ಆ ವ್ಯವಸ್ಥೆಯನ್ನು ಮಾಡಿ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ, ವಿಶಾಲವಾದಂಥ ಈ ಒಂದು ಅಂಗಡಿ ಇವತ್ತು ಪುತ್ತೂರಿನ ಜನತೆಗೆ ಒಂದು ಆಕರ್ಷಣೆಯ ಕೇಂದ್ರವಾಗಿ ಮೂಡಿಬರಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಕಾಮಾಕ್ಷಿ ಸ್ಟೀಲ್ನ ಎಲ್ಲ ಗ್ರಾಹಕರು ಇಲ್ಲಿ ಬಂದು ಈ ಒಂದು ಉದ್ಯಮವನ್ನು ಬೆಳೆಸುವಂಥ ಕೆಲಸ ಮಾಡಿ ನಮ್ಮ ಆರಾಧ್ಯ ಮೂರ್ತಿ ಅಂತ ಮಾಲಿಂಗೇಶ್ವರ ದೇವರು ಉತ್ತರೋತ್ತರವಾಗಿ ಈ ಒಂದು ಸಂಸ್ಥೆಯನ್ನು ಬೆಳಗಿಸುವ ಮುಖಾಂತರ ಪುತ್ತೂರಿಗೆ ಒಂದು ದೊಡ್ಡ ಉದ್ಯಮವಾಗಿ ಬೆಳೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾರೆ. ನಮಸ್ಕಾರ. ಇವತ್ತಿನ ಈ ಹೊಸ ಶೋರೂಮ್ ವಿಸ್ತೃತ ಮತ್ತು ಜನರಿಗೆ ಮನದಟ್ಟಾಗುವಂತೆ ಬಹಳ ಒಂದು ಸೂಕ್ತ ಜಾಗೆಯಲ್ಲಿ ನನ್ನ ಅಣ್ಣನ ಮಗ ಆನಂದ್ ಭಟ್ ಮತ್ತು ಅವನ ಹೆಂಡತಿ ಇದನ್ನು ಚಂದ ಮಾಡೋ ವ್ಯವಸ್ಥೆ ಮಾಡಿದ್ದಾರೆ. ವ್ಯಾಪಾರದಲ್ಲಿ ಪಾದರಸರಾಗಿರುವಂಥ ವ್ಯಕ್ತಿತ್ವ ನಮ್ಮ ಆನಂದನಲ್ಲಿ. ಯಾವುದೇ ಕಸ್ಟಮರ್ ಬಂದರೂ ಅವರನ್ನು ಮಾತಾಡಿ ಅವರಿಗೆ ಬೇಕಾದ ಸಾಮಾನು ಅವರ ಒಂದು ಬಜೆಟ್ಗೆ ಬೇಕಾದಾಗೆ ವ್ಯವಸ್ಥೆ ಮಾಡಿಕೊಡುವಂಥ ವ್ಯಕ್ತಿ ಆನಂದ್ ಭಟ್. ಪುತ್ತೂರಿನ ಜನತೆಗೆ ಈ ವ್ಯವಹಾರದಲ್ಲಿ ಮತ್ತು ಈ ಒಂದು ವ್ಯವಸ್ಥೆಯಲ್ಲಿ ಬಹಳ ಅನುಕೂಲ. ಇವತ್ತಿನ ಮರದ ಕ್ರಯವನ್ನು ನಾವು ಕಂಪೇರ್ ಮಾಡಿದರೆ ಅದರ ಅರ್ಧ ಕ್ರಯಕ್ಕೆ ನಿಜ ಹೇಳಿದ್ರೆ ಲೇಬರ್ನಲ್ಲೇ ನಮಗೆ ಈ ಡೋರ್ ಸಿಗ್ತದೆ. ಆ ನಮ್ಮನ ವ್ಯವಸ್ಥೆಯಿಂದಾಗಿ ಸುಮಾರು 10 ವರ್ಷದಿಂದ ಆನಂದನು ಈ ವ್ಯವಹಾರ ಎಷ್ಟು ಡೆವಲಪ್ ಆಗಿದೆ ಅಂದರೆ ಇಲ್ಲಿಂದ ಉತ್ತರ ಕನ್ನಡ, ಶಿವಮೊಗ್ಗ, ಮಂಗಳೂರು, ಉಡುಪಿ ಇಷ್ಟು ಕಡೆಯಲ್ಲಿ ಬ್ರಾಂಚಸ್ ಹಾಕಿ ವ್ಯವಹಾರ ನಡೀತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ನ ಸ್ಕೀಮ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಆಗಲಿ, ಮಂಗಳೂರು ಕಾರ್ಪೊರೇಷನ್ ಸ್ಕೀಮ್ ಆಗಲಿ, ಪ್ರತಿಯೊಂದು ಪ್ರಾಜೆಕ್ಟಿಗೆ ಆನಂದ್ ಭಟ್ ಕೊಡುಗೆ ಇದೆ. ಆ ನಿಟ್ಟಿನಿಂದ ನಾನು ಅವನ ಚಿಕ್ಕಪ್ಪನಾಗಿಯೂ ಮತ್ತು ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಧ್ಯಕ್ಷರಾಗಿಯೂ ಈ ಹೊಸ ಸಂಸ್ಥೆಗೆ, ಹೊಸ ಶೋರೂಮಿಗೆ ಒಳ್ಳೆಯದಾಗಲಿ, ದೇವರವರಿಗೆ ಆರೋಗ್ಯ, ಆಯುಷ್ಯ ಮತ್ತು ಬೇಕಾದಂಥ ಒಂದು ಶಕ್ತಿಯನ್ನು ಕೊಟ್ಟು ಅವರನ್ನು ಒಳ್ಳೆತನಕ್ಕೆ ಕರ್ಕೊಂಡು ಹೋಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಕಾಮಾಕ್ಷಿ ಸ್ಟೀಲ್ ಅಂತ ನನ್ನ ಮಗ ಸ್ಟೇನ್ಲೆಸ್ ಸ್ಟೀಲ್ ಡೋರ್ ಮತ್ತು ಪೇಂಟ್, ಬರ್ಜರ್ ಪೇಂಟ್ಸ್ ಅದೆಲ್ಲ ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಅವನಿಗೆ ದೇವರು ಒಳ್ಳೆಯದು ಮಾರ್ಗದಲ್ಲಿ ಒಳ್ಳೆಯ ಮಾಡಿ ಮತ್ತು ಅವರು ಇಬ್ಬರು ಸಹ ಗಂಡ ಹೆಂಡತಿ ತುಂಬ ಕಷ್ಟಪಟ್ಟು ಸಣ್ಣದಲ್ಲಿ ಶುರು ಮಾಡಿ ಇಷ್ಟು ವರ್ಷ ಬಂದಿದ್ದಾರೆ. ಅವರಿಗೆ ಒಳ್ಳೆಯದು ಮಾಡಿ ಅಂತ. ನನ್ನ ಮಗ ಆನಂದ್ ಭಟ್ ಮತ್ತು ಸೌಮ್ಯ ಭಟ್ ಅವರು ಇಬ್ಬರೂ ಕೂಡಿ ಇಷ್ಟು ಗಂಟ ಇದನ್ನು ಮಾಡಿದ್ದಾರೆ. ಆದರೆ ಸಣ್ಣದಿಂದಲೂ ಶುರು ಮಾಡಿಕೊಂಡು ಭಾರಿ ಕಷ್ಟ ಬಂದು ಇವತ್ತು ಇದು ಮಾಡಿದ್ದಾರೆ. ಆದರೆ ಊರಿನವರಿಗೆ ಬೇಕಾದಂಥ ಎಲ್ಲ ಸ್ಟೀಲ್ ಡೋರ್ಗಳನ್ನು ಇಲ್ಲೇ ಕೊಡ್ತಾರೆ. ಯಾಕಂದರೆ ನೀವು ಮರದು ಮಾಡಿದರೆ 50,000 ಆಗೋದು ಈಗ 10,000ದಲ್ಲಿ ಸಿಗ್ತದೆ ಮತ್ತು ಕಂಪ್ಲೀಟ್ ಫಿಟ್ ಕೂಡ ಆಗ್ತದೆ.
ಎಲ್ಲ ನಮೂನೆಯ ಸೇಫ್ಟಿ ಲಾಕ್ಗಳೆಲ್ಲ ಉಂಟು. ಹಾಗಾಗಿ ನಾನು ಅವರಿಗೆ ಇನ್ನು ಮುಂದಕ್ಕೂ ದೇವರು ಒಳ್ಳೆಯದು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಹೇಳಿ ಇವರನ್ನು ಪ್ರಾರ್ಥನೆ ಮಾಡ್ತಾರೆ. ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ, ಕೆಮ್ಮಿಂಗೆ ತ್ರಿಭುವನೇಶ್ವರ ಸನ್ನಿಧಿಯಲ್ಲಿ ಇವತ್ತಿನ ಈ ಒಳ್ಳೆಯ ದಿವಸದಲ್ಲಿ ಆರಂಭಗೊಂಡಂಥ ಕಾಮಾಕ್ಷಿ ಸ್ಟೀಲ್ ನನ್ನ ಅಣ್ಣನ ಮಗನಾದಂಥ ಆನಂದ್ ಭಟ್ ಮತ್ತು ಅಣ್ಣನ ಸೊಸೆಯಾದಂಥ ಸೌಮ್ಯ ಭಟ್ ಇವರು ಇಲ್ಲಿ ಸ್ಥಾಪಿಸಿದ್ದಾರೆ. ಅದನ್ನು 10 ವರ್ಷದ ಹಿಂದೆ ಪುತ್ತೂರಿಗೆ ಬಂದು ಅವರ ವಿದ್ಯಾಭ್ಯಾಸ, ಅವರ ಕಲಿತ ಡಿಗ್ರಿಗೆ ಪುತ್ತೂರು ಸಹ ಬಹಳ ಚಿಕ್ಕದಾದ ಊರು, ಆದರೂ ಸಹ ಒಂದು ಈ ಚಿಕ್ಕ ಊರಿನಲ್ಲಿ ಅವರು ತಮ್ಮ ಜೀವನವನ್ನು ಕಲಿಯುವ ಹಾಗೆ ಇಲ್ಲಿ ಆರಂಭ ಮಾಡಿದ್ದಾರೆ. ಅವರ ಮುಖ್ಯ ವಿಷಯ ಅಂತ ಹೇಳಿದರೆ ಹಾರ್ಡ್ ವರ್ಕ್. ಈ ಹಾರ್ಡ್ ವರ್ಕಿಂದಾಗಿ ಹಗಲು ರಾತ್ರಿಯೇ ದುಡಿದು ಆನಂದ್ ಭಟ್ ಅವರು ವೆಹಿಕಲಲ್ಲಿ ಹುಬ್ಬಳ್ಳಿಯಾಚೆ ಕೂಡ ಅಲ್ಲಿ ಕೂಡ ಅವರ ಈ ಒಂದು ವ್ಯಾಪಾರ ಸ್ಥಾಪಿಸಿದ್ದಾರೆ. ಹಾಗೆ ಇಂಥ ಈ ಒಂದು ಸುಸ್ಥಳದಲ್ಲಿ ಎಲ್ಲವನ್ನು ಪುತ್ತೂರಿನ ಜನತೆಗೆ ಬಹಳ ಮಿತಕರವಾದ ದರದಲ್ಲಿ ಸಿಗುವ ಹಾಗೆ ಮಾಡಿ ವ್ಯಾಪಾರದಲ್ಲಿ ಅವರು ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಗಳಿಸಬೇಕಂತ ನಾನು ಅವರಿಗೆ ಅವರ ಚಿಕ್ಕಪ್ಪನಾಗಿ ಹಾರೈಸ್ತೇನೆ. ಅವರು ನಮ್ಮ ಹಳೆಯ ಸ್ನೇಹಿತರು, ಜೊತೆಯಲ್ಲಿ ನಾವು ವಿದೇಶದಲ್ಲಿ ಕೆಲಸ ಮಾಡಿದವರು, ಬಹಳ ಶ್ರಮಜೀವಿ. ಆಗದಿಂದಲೂ ಅವರಿಗೆ ಏನಾದರೂ ಒಂದು ಹೊಸತನ್ನು ಮಾಡಬೇಕು, ಹಾಗಾಗಿ ಆಫ್ರಿಕಾ ದೇಶವನ್ನು ಪ್ರವೇಶಿಸಿ ಅಲ್ಲಿ ಕೆಲಸ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್ ಪಡೆದುಕೊಂಡು ಇಲ್ಲಿ ಬಂದು ಈ ಕಾಮಾಕ್ಷಿ ಹಾರ್ಡ್ವೇರ್ ಅಥವಾ ಕಾಮಾಕ್ಷಿ ಎಂಟರ್ಪ್ರೈಸಸ್ ಇದನ್ನು ಸ್ಥಾಪನೆ ಮಾಡಿದರು. ಅದರ ಜೊತೆಗೆ ಪೇಂಟ್ ಮತ್ತು ಸ್ಟೀಲ್ ಡೋರ್ಸ್ ಇದೆಲ್ಲ ವ್ಯವಹಾರ ಸ್ಟಾರ್ಟ್ ಮಾಡಿ ತುಂಬ ಸಕ್ಸಸ್ ಆದರು. ಅವರು ಯಶಸ್ವಿ ಆದರು. ಅದರಲ್ಲಿ ಇನ್ನು ಮುಂದೆ ಇದು ಎಕ್ಸ್ಪಾಂಡ್ ಮಾಡಿ ತುಂಬ ಪುತ್ತೂರಿಗೆ ಬೇಕಾದಂಥ ಎಲ್ಲ ವೀನಿಯರ್ಸ್, ಪ್ಲೈವುಡ್ಸ್ ಎಲ್ಲ ಟೈಪಿನ ಹಾರ್ಡ್ವೇರ್ ಸಾಮಗ್ರಿಗಳು ಇಲ್ಲಿ ಅಭಿವೃದ್ಧಿಪಡಿಸಬೇಕು. ಮತ್ತು ಅವರ ಈ ಯಶಸ್ಸಿನಲ್ಲಿ ಮಹಾಲಿಂಗೇಶ್ವರನ ಸರ್ವತೋಮುಖ ಅಭಿವೃದ್ಧಿ ಜೊತೆಯಿಂದ ಪ್ರಾರ್ಥಿಸ್ತೀನಿ. ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ನಾನು ಆನಂದ್ ಭಟ್. ಮೊದಲನೇದಾಗಿ ನಮ್ಮ ಉದ್ಘಾಟನೆ ಸಮಾರಂಭಕ್ಕೆ ಬಂದಂಥ ಮಾಜಿ MLA ಸಂಜೀವ ಮಠಂದೂರ್ ಅವರಿಗೆ ಧನ್ಯವಾದಗಳು. ವರ್ತಕ ಸಂಘದ ಅಧ್ಯಕ್ಷರಾಗಿ ಹಾಗೂ ನನ್ನ ಚಿಕ್ಕಪ್ಪನಾದ ವಾಮನ್ ಪೈ ಅವರು ಬಂದಿದ್ದಾರೆ, ಅವರಿಗೂ ಹೃತ್ಪೂರ್ವಕ ಧನ್ಯವಾದ. ಪುತ್ತೂರಿನ ಪ್ರಸಿದ್ಧ ಸರ್ಜನ್ ಆಗಿರುವ ಡಾಕ್ಟರ್ ಗೋಪಿನಾಥ್ ಪೈ ಅವರು ಬಂದಿದ್ದಾರೆ, ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ವಿಮಾ ರೆಫ್ರಿಜರೇಷನ್ನ ಮಾಲೀಕ ರಾಜೇಶ್ UP ಅವರು ಬಂದಿದ್ದಾರೆ, ಅವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಾಯರ್ ಕನ್ಸ್ಟ್ರಕ್ಷನ್ಸ್ನ ಮಾಲಕರಾದ ಸೂರಜ್ ನಾಯರ್ ಅವರು ಬಂದಿದ್ದಾರೆ, ಅವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಬಾಕಿ ಬಂದ ಎಲ್ಲ ಅತಿಥಿಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಪತ್ರಕರ್ತರಿಗೂ ಸುದ್ದಿ ಬಿಡುಗಡೆ ಅವರಿಗೂ ಧನ್ಯವಾದಗಳು. ಕಾಮಾಕ್ಷಿ ಸ್ಟೀಲ್ ಅಂತ ಪುತ್ತೂರಲ್ಲಿ ನನಗೆ ಗೊತ್ತಿದ್ದಾಗೆ ಸ್ಟೀಲ್ ಡೋರ್ಸನ್ನು ಸಪ್ಲೈ ಮಾಡ್ತಾ ಇರೋರು ಇವರೊಬ್ಬರೇ ನನಗೆ ಗೊತ್ತಿರುವಾಗೆ. ಗೊತ್ತಿಲ್ಲ ಬೇರೆ ಇರಲೂಬಹುದು, ಬಟ್ ನಾನು ಬೀಯಿಂಗ್ ಎ ಸಿವಿಲ್ ಇಂಜಿನಿಯರಿಂಗ್ ಆಂಟ್ರಪ್ರಿನರ್, ನಾನು ಇವರು ಪ್ರೊವೈಡ್ ಮಾಡುವ ಅಥವಾ ಸಪ್ಲೈ ಮಾಡುವ ಸ್ಟೀಲ್ ಡೋರನ್ನು ಸುಮಾರು 4-5 ವರ್ಷದಿಂದ ನಾನು ಬಳಕೆ ಮಾಡ್ತಾಯಿದ್ದೆ ನನ್ನ ಸುಮಾರು ಸೈಟ್ಗಳಲ್ಲಿ. ಇದರಿಂದ ಏನು ಅಡ್ವಾಂಟೇಜ್ ಅನ್ನತ್ತಂದರೆ, ಸ್ಟೀಲ್ ಡೋರಲ್ಲಿ ನಮಗೆ ಎಲ್ಲವೂ ಅಡ್ವಾಂಟೇಜೇ, ಡಿಸ್ಅಡ್ವಾಂಟೇಜ್ ಏನೂ ಇಲ್ಲ. ಯಾಕಂತಂದರೆ ನಾವು ಮರದ ಡೋರ್ಗಳಿಗೆ ಹೋದಾಗ ನೀವು ನೋಡ್ಬೋದು, ಈ ಮರದ ಡೋರ್, ಇದಕ್ಕೆ ಸ್ಟೀಲ್ ಡೋರು, ಮರದ ಡೋರಲ್ಲಿ ಏನಂತಂದರೆ ಬೇಸಿಗೆಯಲ್ಲಿ ಮತ್ತು ಚಳಿಗಾಲದಲ್ಲಿ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ಪ್ರೊಸೆಸ್ ಆಗುವ ಕಾರಣ ಓಪನ್ ಮಾಡಲಿಕ್ಕೆ ಕಷ್ಟ ಆಗೋದು, ಬೆಂಡ್ ಆಗೋದು, ಇದೆಲ್ಲ ಅದರದ್ದೇ ಆದ ಒಂದು ತೊಂದರೆಗಳಿರ್ತದೆ. ಮತ್ತು ಬಿಸಿಲಿನ ಹೊಡೆತಕ್ಕೆ ಮರ ಕ್ರ್ಯಾಕ್ ಆಗುವಂಥದ್ದು, ಇದೆಲ್ಲ ಸಮಸ್ಯೆಗಳಿರ್ತದೆ. ಸೊ ಅದಕ್ಕೆ ಒಂದು ಓವರ್ಕಮ್ ಆಗುವ ಹಾಗೆ ಈ ಸ್ಟೀಲ್ ಡೋರು ವರ್ಕ್ ಆಗ್ತದೆ. ಯಾಕಂದರೆ ಸ್ಟೀಲ್ ಡೋರಲ್ಲಿ ಯಾವುದೇ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ಅಥವಾ ಬೆಂಡ್ ಆಗೋದು ಅಥವಾ ಕ್ರ್ಯಾಕ್ ಬರೋದು ಇದ್ಯಾವುದು ಸ್ಟೀಲ್ ಡೋರಲ್ಲಿ ಇರೋದಿಲ್ಲ.
ಮತ್ತು ಸ್ಟೀಲ್ ಡೋರಿಗೆ ಹೋದ ತಕ್ಷಣ ಒಂದು ಈಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ ಕೂಡ ಆಗ್ತದೆ. ಯಾಕಂದರೆ ನಾವು ಮರವನ್ನು ಜಾಸ್ತಿ ಕಡಿದು ಟಿಂಬರ್ ಅಥವಾ ಅದನ್ನೇ ಜಾಸ್ತಿ ಯೂಸ್ ಮಾಡುವ ಕಾರಣ ಮರ ಜಾಸ್ತಿ ಕಡಿಬೇಕಾಗ್ತದೆ, ಅದು ಈಕೋ ಫ್ರೆಂಡ್ಲಿಂದ ಅನಿಸೋದಿಲ್ಲ. ಸೊ ಆ ಕಾರಣಕ್ಕೆ ನಾವು ಸ್ಟೀಲ್ ಡೋರನ್ನು ಯೂಸ್ ಮಾಡಿದರೆ ಅಷ್ಟೇ ಈಕೋ ಫ್ರೆಂಡ್ಲಿ ಕಾನ್ಸೆಪ್ಟಲ್ಲಿ ಕೂಡ ನಮ್ಮ ಒಂದು ಮನೆ ನಿರ್ಮಾಣ ಆಗುವ ಒಂದು ಸಾಧ್ಯತೆ ಇರ್ತದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸೇಫ್ಟಿ, ಮರವನ್ನಾದರೆ ನಾವು ತುಂಬ ಸುಲಭವಾಗಿ ಬ್ರೇಕ್ ಮಾಡಿ ಕಳ್ಳರೆಲ್ಲ ಒಳಗೆ ಬರುವ ಹಾಗೆ ಅನುಕೂಲ ಇರ್ತದೆ. ಅದರಲ್ಲಿ ಸ್ಟೀಲ್ ಡೋರಲ್ಲಿ ಹಾಗಲ್ಲ, ತುಂಬ ಸೇಫ್ ಆಗಿರ್ತದೆ, ಅಷ್ಟು ಸುಲಭಕ್ಕೆ ಅದು ಬ್ರೇಕ್ ಆಗೋದಿಲ್ಲ. ಇದು ಸ್ಟೀಲ್ ಡೋರ್ನ ಬಗ್ಗೆ ಹೇಳೋದಾದರೆ ಈ ಕಾಮಾಕ್ಷಿ ಆನಂದಣ್ಣ ಅಂತ ಹೇಳಿದರೆ ನಾವು ಅವರೊಟ್ಟಿಗೆ ಸುಮಾರು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಒಳ್ಳೆ ಸರ್ವಿಸ್. ಈ ಯಾವುದೇ ನಾವು ಒಂದು ಬಿಸ್ನೆಸ್ ಮಾಡುವಾಗ ಸರ್ವಿಸ್ ಯಾರು ಯಾವಾಗ ಹೇಗೆ ಕೊಡ್ತಾರೆ ಅಂತ ಹೇಳೋದ್ರ ಮೇಲೆ ನಮ್ಮ ಬಿಸ್ನೆಸ್ ಎಕ್ಸ್ಪಾಂಡ್ ಆಗ್ತಾ ಹೋಗ್ತದೆ. ಇವತ್ತು ಅವರೊಂದು ಸ್ವಲ್ಪ ದೊಡ್ಡ ಶೋರೂಮಿಗೆ ಬಂದಿದ್ದಾರೆ ಅಂತ ಅಂದರೆ ಅದಕ್ಕೆ ಕಾರಣ ಅವರು ಕೊಡುವಂಥ ಒಂದು ಸರ್ವೀಸೇ. ಒಂದು ಸಣ್ಣ ಪುಟ್ಟ ಇಶ್ಯೂಸ್ ಇದ್ದರೂ ಕೂಡ ಇಮಿಡಿಯೇಟಾಗಿ ಅದನ್ನು ಅಟೆಂಡ್ ಮಾಡಿ ನಮ್ಮ ಇಂಜಿನಿಯರಿಗೆ ಅಥವಾ ಕ್ಲೈಂಟಿಗೆ ಯಾವ ಥರ ಬೇಕು ಆ ಥರ ಅದನ್ನು ಮಾಡಿಕೊಡುವಂಥ ಅವರ ಒಂದು ನಿಸ್ವಾರ್ಥ ಗುಣದಿಂದಾಗಿ ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ. ಸೊ ಅವರಿಗೆ ಈ ಉದ್ಯಮದಲ್ಲಿ ಮತ್ತಷ್ಟು ಯಶಸ್ಸು ಸಿಗಲಿ ಅಂತೇಳಿ ನಾನು ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆ. ಪುತ್ತೂರು ನಗರ ಬಹಳ ವಿಶೇಷವಾಗಿ ಬೆಳೀತಾ ಇದೆ ಅಂತ ಹೇಳಿದರ ಒಂದು ಸಂಕೇತ ಈ ರೀತಿಯ ಒಂದು ಆಧುನಿಕವಾದಂಥ ಅಂಗಡಿ ಪುತ್ತೂರಲ್ಲಿ ಇರುವಂಥದ್ದು. ಕಾಮಾಕ್ಷಿ ಸ್ಟೀಲ್ನಲ್ಲಿ ಈ ಥರದ ನಗರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಮೆಟ್ರೋಗಳಲ್ಲಿ ಸಿಗುವಂಥ ಅತ್ಯಂತ ಸುಸಜ್ಜಿತವಾದಂತಹ ಈ ಡೋರುಗಳು ಸಿಗ್ತಾ ಇರುವಂಥದ್ದು ಪುತ್ತೂರಿನ ಕನ್ಸ್ಟ್ರಕ್ಷನ್ ಫೀಲ್ಡಿಗೂ ಕೂಡ ಹಾಗೂ ಮಾಮೂಲು ಮನೆ ಕಟ್ಟೋರಿಗೂ ಕೂಡ ಬಹಳ ಅಂದಾಜು ದರದಲ್ಲಿ ಸಿಗುವಂಥ ಈ ಬಾಗಿಲುಗಳು ಬಹಳ ಅನುಕೂಲ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಮಾತ್ರವಲ್ಲ, ಇವತ್ತಿನ ಲೇಬರಿನ ಕೊರತೆ ಇರುವಂಥ ಕಾಲದಲ್ಲಿ ಈ ರೀತಿಯ ನೇರ ತೆಗೆದುಕೊಂಡು ಹೋಗಿ ಫಿಕ್ಸ್ ಮಾಡುವಂಥ ಬಾಗಿಲುಗಳು ಬಹುಶಃ ಕಟ್ಟಡ ಕಟ್ಟುವವರಿಗೆ ಮನೆ ಮಾಡುವವರಿಗೆ ಬಹಳ ಸುಲಭವಾಗಿ ಕೆಲಸವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡ್ಬೋದು. ಕಾಮಾಕ್ಷಿ ಸ್ಟೀಲ್ನವರಿಗೆ ಉಜ್ವಲ ಯಶಸ್ಸನ್ನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಲೆ ಇರುವಂಥ ಪುತ್ತೂರು ನಗರಕ್ಕೆ ಮತ್ತೊಂದು ಮುಕುಟದ ಮಣಿ ಆಗಿ ಇವತ್ತು ದರ್ಬೆಯಲ್ಲಿ ಕಾಮಾಕ್ಷಿ ಸ್ಟೀಲ್ನ ಒಂದು ಉದ್ಘಾಟನೆ ಆಗಿದೆ. ಇವತ್ತು ಕಾಮಾಕ್ಷಿ ಸ್ಟೀಲ್ನ ಬಗ್ಗೆ ನಾನು ಹೇಳುವುದಾದರೆ, ನಾನು ಮೊದಲಿಂದಲೂ ಸಾಧಾರಣ ಒಂದು 20 ವರ್ಷದ ಅವರ ಒಡನಾಟ ನನಗೆ ಇದೆ. ಯಾಕೆಂದರೆ ಮೊದಲು ಪುಷ್ಪಂಜಲಿ ಹಾಲ್ ಅಂತ ಇತ್ತು, ಆವಾಗ ಅದರ ಮಾಲಕರಂಥ ವೆಂಕಟೇಶ್ ಪ್ರಭು ಅವರು ನನಗೆ ತುಂಬ ಅಂದರೆ ಹಿರಿಯರಾಗಿ ಒಂದು ತುಂಬ ಸಲಹೆ ಕೊಡುವಂಥ ವ್ಯಕ್ತಿತ್ವ ಇರುವಂಥ ಮನುಷ್ಯರು. ಅವರ ಮೂಲಕ ಹಾಲುಗಳ ಒಂದು ಮೊದಲು ಆಗ್ತಿತ್ತು. ನಂತರ ಕಾಲಕ್ರಮೇಣ ಅವರ ಮಕ್ಕಳು ತನ್ನ ಬೇರೆಯೇ ಉದ್ಯಮಕ್ಕೆ ಕೈ ಹಾಕಿ ಒಂದು ಸ್ಟೀಲ್ ಮುಂತಾದ ನಮಗೆ ಯಾವುದು ಬೇಕೋ ಅದನ್ನು ಒಂದು ಒಳ್ಳೆಯ ಅಂದರೆ ಮಿತ ಅದರ ಕ್ವಾಲಿಟಿ, ಅವರು ಕ್ವಾಲಿಟಿಗೆ ಕಾಂಪ್ರಮೈಸ್ ಇಲ್ಲ. ಯಾಕೆಂದರೆ ನನಗೆ ಮೈನ್ ಕ್ವಾಲಿಟಿ, ಆ ಕ್ವಾಲಿಟಿ ಇದ್ದರೆ ಕಸ್ಟಮರ್ ಬರ್ತಾರೆಂಬ ಆ ಧ್ಯೇಯವಾಕ್ಯದೊಂದಿಗೆ ಅವರು ನಮ್ಮಲ್ಲಿ ಆವಾಗವಾಗ ನಾನು ಅವರಿಗೆ ವ್ಯವಹಾರ ಕೊಡ್ತಿದ್ದೆ. ಪ್ರತಿ ಸಲ ಅವರ ಸರಿಸಿ ಅಂದರೆ ಹೇಳಿದ ಕೂಡಲೇ ಸರ್ ಈಗಲೇ ನಾನು ನೋಡಿ ಅದರ ರೇಟನ್ನು ಪರಿಶೀಲಿಸಿ ಇದೆಯಾ ಇಲ್ವಂತ ನೋಡಿ ಅವರು ಆವಾಗಲೇ ಫೋನ್ ಮಾಡಿ ಅದನ್ನು ಬಂದು ಮುಟ್ಟುವ ತನಕ ಅವರ ಆ ಕಾಳಜಿ ವಹಿಸ್ತಿದ್ದರು. ಇವಾಗಿನ ನಮಗೆ ಬೇಕಾದ್ದು ಅದೇ, ಹೇಳ್ತಾರೆ ಕಡಿಮೆ ರೇಟಿಗೆ ಕೊಡ್ತೇನೆ ಅದು ಇದು ಅಂತ ಕೊಡ್ತಾರೆ, ಆದರೆ ಅದರಲ್ಲಿ ಕ್ವಾಲಿಟಿ ಇರೋದಿಲ್ಲ. ಇಲ್ಲಿ ಕಾಮಾಕ್ಷಿ ಸ್ಟೀಲ್ನ ಬಗ್ಗೆ ಇರೋದಾದರೆ ಆ ಒಂದು ಕ್ವಾಲಿಟಿಗೆ ಮತ್ತು ಅವರ ಒಂದು ವಿಶ್ವಾಸಾರ್ಹತೆಯ ಮಾತಿಗೆ, ನಂತರ ಅವರ ಒಂದು ಒಡನಾಟ ಅಂದರೆ ಈಗ ನಾನು ಇವತ್ತು ಇಲ್ಲಿ ಬಂದೆ, ನನಗೆ ನೋಡುವಾಗ ತುಂಬ ಸಂತೋಷ. ಯಾಕೆಂದರೆ ಇಲ್ಲಿ ಡೋರುಗಳು ಬೇರೆ ಬೇರೆ ವಿಧದ ಡೋರುಗಳು ಇವತ್ತು ಅನಾವರಣಗೊಂಡಿದೆ. ವಿಶಾಲವಾದ ಒಂದು ಜಾಗದಲ್ಲಿ ತನ್ನದೇ ತನಗೆ ಒಂದು ಶಾಲೆಗೆ ಆಗಲಿ ಮನೆಗೆ ಆಗಲಿ ಬೇರೆ ಬೇರೆ ರೀತಿಯ ಆಫೀಸಿಗಾಗಲಿ ಯಾವುದಕ್ಕೆ ರೀತಿ ಉಂಟು ಅದರ ಎಲ್ಲ ಡೋರುಗಳು ಇಲ್ಲಿ ಲಭ್ಯ ಇದೆ. ಅಲ್ಲದೆ ಒಂದೇ ಸೂರಿನಡಿಯಲ್ಲಿ ಪೈಂಟು ಕೂಡ ಅವರು ಹೇಳ್ತಾರೆ, ನಾನು ಅದಕ್ಕೆ ಪೈಂಟ್ನ ಕೆಲಸ ಕೂಡ ನಾನು ಮಾಡಿಸಿಕೊಡ್ತೇನೆ, ಕಸ್ಟಮರಿಗೆ ಹೇಗೆ ಬೇಕೋ ಅದನ್ನು ನಾನು ಮಾಡಿಸಿಕೊಡ್ತೇನೆಂಬ ಆ ಭರವಸೆಯ ನುಡಿ ಮತ್ತು ಅವರ ಒಂದು ಮಾತಿನ ಮೂಲಕ ಅವರ ಮಕ್ಕಳು ಈಗ ಅದನ್ನು ಮಾಡ್ತಿದ್ದಾರೆ. ನಾನು ಹೇಳುವುದಾದರೆ ಗ್ರಾಹಕರಲ್ಲಿ ನಮಗೆ ಬೇಕಾದ ಒಂದು ವಿಶ್ವಾಸಾರ್ಹತೆಯ ಕ್ವಾಲಿಟಿಯ ಅದು ಒಂದೇ ಸೂರಿನಲ್ಲಿ ಇವತ್ತು ಕಾಮಾಕ್ಷಿ ಸ್ಟೀಲ್ನ ಅಲ್ಲಿ ಸಿಗ್ತದೆ.
ಅದಕ್ಕೆ ತಾವೆಲ್ಲರೂ ಅವರಿಗೆ ಬೆಂಬಲ ಕೊಡುವ ಮಾತೋಬರ ಮಾಲಿಂಗೇಶ್ವರರ ಅನುಗ್ರಹ ಅವರಿಗೆ ಇರಲಿ ಅಂತ ಹೇಳುತ್ತಾ ನಾನು ಅವರಿಗೆ ಶುಭ ಕೋರ್ತೇನೆ. R. K. Shenai from Mangalore. I am into business from more than 3.5 decades. I am into car accessories, real estate, hostels, hotels and industries. And Mr. Anand Bhatt, we were childhood friends. We have grown together, and he introduced lot of new items. The doors what he introduced, we have already fitted to our hotels more than 7 years. It's doing good. It's doing well maintained. It's well done. Fitted, everything is done by his people, his fitters, his technicians, and service is the best service. At present today he inaugurated his new painting business, the Berger paint. We already used that paint. It's a very good paint. That's it. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಾಮಾಕ್ಷಿ ಎಂಟರ್ಪ್ರೈಸಸ್ನವರು ಹೊಸದ ಒಂದು ಪುತ್ತೂರಿಗೆ ಒಂದು ಹೊಸ ಕೊಡುಗೆಯನ್ನು ನೀಡಿದ್ದಾರೆ. ಅದು ಉತ್ತಮ ರೀತಿಯಲ್ಲಿ ಆ ಮಾಲಿಂಗೇಶ್ವರನ ಅನುಗ್ರಹದಿಂದ ನಡೆಯಲಿ. ಈ ಕಾಮಾಕ್ಷಿ ಎಂಟರ್ಪ್ರೈಸಸ್ನ ಆನಂದ್ ಅವರು ಯಾವಾಗಲೂ ನಗುಮುಖದಿಂದ ನಮಗೆಲ್ಲ ಮನೆಯ ವಸ್ತುಗಳನ್ನು ಹಾಗೂ ಪೈಂಟಿನ ಡೋರ್ ಆಗಲಿ ಎಲ್ಲದರನ್ನು ನಗುಮುಖದಿಂದಲೇ ವ್ಯವಹರಿಸುವಂಥ ಒಬ್ಬ ಉತ್ತಮ ವ್ಯಾಪಾರಸ್ಥರಾಗಿದ್ದಾರೆ. ಅವರ ಈ ಹೊಸದಾಗಿ ತೆರೆದಂಥ ಈ ಶೋರೂಮ್ ಒಳ್ಳೆಯ ರೀತಿಯಲ್ಲಿ ಮೂಡಿಬರಲಿ. ಆ ಮಾಲಿಂಗೇಶ್ವರನ ದಯದಿಂದ ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ. ಈ ಎಂಟರ್ಪ್ರೈಸಸ್ ಇನ್ನೂ ಹೆಚ್ಚಿನ ಜನಕ್ಕೆ ಸಿಗಲಿ. ಇಲ್ಲಿ ಒಂದು ಶೋರೂಮಿನ ಈ ನೂತನವಾಗಿ ಹೊಸತ ಕಟ್ಟಿದಂತಹ ಇದರಲ್ಲಿ ಅವರು ಪ್ರದರ್ಶನವನ್ನು ಇವತ್ತು ತೋರಿಸ್ತಾ ಇದ್ದಾರೆ. ಅದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇವತ್ತು ಪುತ್ತೂರಿನಲ್ಲಿ ಕಾಮಾಕ್ಷಿ ಸ್ಟೀಲ್ನವರ ಹೊಸ ಶೋರೂಮ್ನ ಉದ್ಘಾಟನೆ ಆಗಿದೆ. ಈ ಶೋರೂಮ್ನಲ್ಲಿ ಈಗಿನ ಜನರ ಕನ್ಸ್ಟ್ರಕ್ಷನ್ ವರ್ಕಿಗೆ ಅಗತ್ಯವಾಗಿ ಬೇಕಾಗಿರುವಂಥ ರೆಡಿಮೇಡ್ ಡೋರ್ಗಳೆಲ್ಲ ಇಲ್ಲಿ ಅವೈಲೇಬಲ್ ಆಗಿದೆ. ಎಲ್ಲ ರೀತಿಯ ಬ್ರ್ಯಾಂಡೆಡ್ ಡೋರ್ಗಳು ರೆಡಿಮೇಡ್ ಅಂದರೆ ಕನ್ಸ್ಟ್ರಕ್ಷನ್ ಬೇಗ ಆಗಲಿಕ್ಕೆ ತಂದಿಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರ್ತಾರೆ. ನಾನು ಇಲ್ಲಿಯ ಹಳೆ ಕಸ್ಟಮರ್. ಇದೇ ಥರದ ಡೋರನ್ನು ಹಲವು ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿ ನಾವು ಫಿಟ್ ಮಾಡಿದ್ದೇವೆ. ಇವತ್ತಿಗೆ ಕೂಡ ಅದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಡೋರ್ ನೋಡಿದರೆ ಹೊಸತ್ರಾಗೆ ಇದೆ. ಒಂದು 7-8 ವರ್ಷಗಳ ಹಳೆಯ ಡೋರು ಈಗ ಕೂಡ ಹೊಸ ಡೋರ್ನಾಗೆ ಅದು ನೋಡಲಿಕ್ಕೆ ಕಾಣ್ತಾ ಇದೆ. ಇಂಥ ಹೊಸ ಉತ್ಪನ್ನವನ್ನು ಪುತ್ತೂರಿಗೆ ಪರಿಚಯಿಸ್ತಿರುವಂಥ ಈ ಕಾಮಾಕ್ಷಿ ಸ್ಟೀಲ್ ಇಲ್ಲಿ ಇವತ್ತು ಪೇಂಟಿನ ಅವೈಲೇಬಿಲಿಟಿ ಇದೆ. ಬೇಕಾದಂಥ ವಸ್ತುಗಳನ್ನೆಲ್ಲ ಇಲ್ಲಿ ಮಾರಾಟ ಮಾಡುವ ಈ ಹೊಸ ಶೋರೂಮಿನ ಉದ್ಘಾಟನೆ ಸಂದರ್ಭದಲ್ಲಿ ಅವರಿಗೆ ನಾನು ದೇವರು ಒಳ್ಳೆಯ ಅಭಿವೃದ್ಧಿ ಹೊಂದುವಂತೆ ಆಶೀರ್ವಾದ ಮಾಡಲಿ ಅಂತೇಳಿ ಪ್ರಾರ್ಥಿಸಿ ನಾನು ಮತ್ತೆ ನಿಲ್ಲಿಸ್ತೇನೆ. ನಮಸ್ಕಾರ, ನಾನು ಡಾಕ್ಟರ್ ಶಶಿಧರ್ ಕಜೆ ಅಂತ ಇಲ್ಲಿ ಪುತ್ತೂರಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಮ್ಮ ಸ್ನೇಹಿತರೆಲ್ಲ ಇದ್ದೇವೆ. ರೋಟ್ರಿ ಕ್ಲಬ್ ಪುತ್ತೂರು ಸಿಟಿಯಿಂದ ಬಂದಿದ್ದೇವೆ. ಭಾಳ ಒಂದು ಉತ್ತಮವಾದಂಥ ಒಂದು ಪ್ರಾಜೆಕ್ಟನ್ನು ಇವತ್ತವರು ಪುತ್ತೂರಿಗೆ ಮೊದಲೇ ಅವರು ನಡೆಸ್ತಾ ಇದ್ದರು. ಈಗ ಭಾಳ ದೊಡ್ಡದಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಡಿಸ್ಪ್ಲೇ ಎಲ್ಲ ಮಾಡಿ ಭಾಳ ಸುಂದರವಾಗಿ ಇಲ್ಲಿ ಇಟ್ಟಿದ್ದಾರೆ. ಭಾಳ ಇಂದಿನ ದಿನದಲ್ಲಿ ಭಾಳ ಅಗತ್ಯವಾದಂಥ ಒಂದು ಡೋರ್ಗಳಿದು. ಯಾಕಂತ ಹೇಳಿದರೆ ಈಗ ನಾವು ಹಲವು ಕಡೆ ಕಾಣ್ತಾ ಇದ್ದೇವೆ ಥೆಫ್ಟ್ ಆಗುವಂಥದ್ದೆಲ್ಲ. ಇದು ಸ್ಟೀಲ್ ಡೋರ್ಸ್ ಇಂದಿನ ಕಾಲದಲ್ಲಿ ಭಾಳ ಅಗತ್ಯ. ಬೇರೆ ಬೇರೆ ಥರದ ಡಿಸೈನ್ನ ಬೇರೆ ಬೇರೆ ರೇಂಜಿನ ಡೋರುಗಳು ಕೂಡ ಇಲ್ಲಿದೆ. ನನಗೆ ಅನ್ನಿಸ್ತದೆ ಎಲ್ಲ ಜನರು ಇಂದಿನ ದಿನಗಳಲ್ಲಿ ಇಂಥ ಡೋರ್ಗಳನ್ನು ಹಾಕಿ ತಮ್ಮ ಮನೆಯನ್ನು ಸೇಫ್ಟಿ ಮಾಡಲಿಕ್ಕೆ ಭಾಳ ಅಗತ್ಯ ಅಂತ ಅನ್ನಿಸ್ತಾ ಇದೆ. ಅವರಿಗೆ ಆನಂದ್ ಭಟ್ ಅವರಿಗೆ, ಈ ಕಾಮಾಕ್ಷಿ ಟ್ರೇಡರ್ಸ್ ಅವರಿಗೆ ತುಂಬು ಹೃದಯದ
ಶುಭಾಶಯಗಳನ್ನು ಹಾರೈಸ್ತಾ ಇದ್ದೇವೆ. ನಮಸ್ತೆ. ಪುತ್ತೂರಿನಂತಹ ಬೆಳೆಯುವ ಊರಿಗೆ ಒಂದು ಉತ್ತಮ ರೀತಿಯ ಒಂದು ಇಂಟೀರಿಯರ್ ಡಿಸೈನ್ಸ್ ಮತ್ತು ಪೇಂಟಿಂಗ್ನ ಬಹಳ ಚೆಂದಾಗಿದೆ. ನಮ್ಮ ಮಿತ್ರ ಆನಂದ ಭಟ್ರು ಮತ್ತು ಅವರ ತಂದೆ ಶ್ರೀರಾಮ್ ಭಟ್ರ ಒಂದು ಅವಿರತ ಶ್ರಮದಿಂದ ಈ ಒಂದು ಉತ್ತಮ ರೀತಿಯಲ್ಲಿ ನಡೆದಂಥ ಈ ಡೋರ್ಗಳಿರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಕೆಲಸ ಇರ್ಬೋದು, ಪೇಂಟಿಂಗಿನದಿರ್ಬೋದು, ಭಾಳ ಉತ್ತಮವಾಗಿದೆ. ಭಾಳ ಖುಷಿಯಾಯಿತು. ಪುತ್ತೂರಿನಂಥ ಒಂದು ಊರಿಗೆ ಇದೊಂದು ಅಗತ್ಯ ಅಂತ ಹೇಳ್ತಾ ನಾನೆರಡು ಮಾತನ್ನು ಮುಗಿಸ್ತೇನೆ. ನೂತನವಾಗಿ ಪುಷ್ಪಾಂಜಲಿ ಬಿಲ್ಡಿಂಗಲ್ಲಿ ಕಾಮಾಕ್ಷಿ ಸ್ಟೀಲ್ಸ್ ಎಂಬ ಒಂದು ಮಾಡಿಯನ್ನು ಈಗಾಗಲೇ ನಮ್ಮ ಆನಂದರು ಪ್ರಾರಂಭಿಸಿದ್ದಾರೆ. ಆದರೆ ಈ ಮೊದಲೇ ಅವರು ಕಳೆದ ಒಂದು 7-8 ವರ್ಷಗಳಿಂದ ಇದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ PhD ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಯಾಕೆಂದರೆ ನನ್ನ ಮನೆಯಲ್ಲಿ ನಾನು ಈ ಥರದ ಡೋರುಗಳನ್ನು ನನ್ನ 2 ಫ್ಲೋರ್ಗಳಿಗೂ ಎಲ್ಲ ಡೋರ್ಗಳನ್ನು ಇದನ್ನೇ ಮಾಡಿ ನಾನು ಉಪಯೋಗ ಮಾಡಿದ್ದೇನೆ. ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ಯಾವುದೇ ರೀತಿಯ ಡ್ಯಾಮೇಜ್ ಆಗುವಂಥ ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕಿಲ್ಲ. ಅದರ ಜೊತೆ ಲಾಕ್ ಕೂಡ ಒಂದು ಲಾಕ್ ಅಲ್ಲ, ಲಾಕಲ್ಲಿ ನಾವು ಆ ಸೇಫರ್ ಲಾಕಲ್ಲಿ ಇಡುವಂಥ ಲಾಕ್ ಇದರಲ್ಲಿ 3 ಥರದ ಲಾಕ್ಗಳಿದೆ. ಒಂದೇ ಮಟ್ಟದಲ್ಲಿ 3 ಲಾಕ್ ಆಗುವಂಥದ್ದು. ಅದು ಭಾಳ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಒಮ್ಮೆ ಲಾಕ್ ಮಾಡಿ ಹೋದರೆ ಯಾವುದೇ ಕಳ್ಳರ ಕಾಕರ ಒಂದು ದರೋಡೆ ಮಾಡಲಿಕ್ಕೂ ಕೂಡ ಈ ಬಾಗಿಲಲ್ಲಿ ಅಷ್ಟು ಸುಲಭ ಇಲ್ಲ. ನಾವು ಮೊದಲೆಲ್ಲ ಮರದೆಲ್ಲ ಮಾಡಿದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಜಾಗರವನ್ನು ಡ್ಯಾಮೇಜ್ ಮಾಡಿ ಅದನ್ನು ತೆಗೆದು ಕಳ್ಳಕಾಕರ ಒಳಗೆ ಬರೋದನ್ನು ಕಂಡಿದ್ದೇವೆ. ಆದರೆ ಇದರಲ್ಲಿ ಭಾಳ ಒಂದು ನಿಗದಿತ ದರದಲ್ಲಿ ಕೂಡ ಈಗಾಗಲೇ ನಾವು ಕಾಣುವಾಗ ಅದಕ್ಕೆ ದೊಡ್ಡ ದರ ಕಾಣಬಹುದು. ಆದರೂ ಖಂಡಿತವಾಗಿಯೂ ದೊಡ್ಡ ದರದಲ್ಲಿಲ್ಲ, ಒಂದು ನಿಗದಿತ ದರದಲ್ಲಿ ನಮ್ಮ ಕೈಗೆಟಕುವ ರೀತಿಯಲ್ಲಿ ಸಿಗುವಂಥ ಒಂದು ಬಾಗಿಲುಗಳು. ಇದನ್ನು ಖಂಡಿತವಾಗಿಯೂ ಮುಂದಿನ ದಿವಸಗಳು ಇದರಿಂದಲೂ ದೊಡ್ಡ ರೀತಿಯಲ್ಲಿ ಬರಲಿಕ್ಕೂ ಸಾಕು. ಆದರೆ ಈಗದ ಮಟ್ಟದಲ್ಲಿ ಇದು ಲೇಟೆಸ್ಟ್ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ. ಯಾವುದೇ ಕಲರ್ ಸಿಲೆಕ್ಷನ್ ಮಾಡಲಿಕ್ಕೂ ಯಾವುದಿಲ್ಲ, ಬೇಕಾದ ಕಲರು ಸಿಗ್ತದೆ. ಯಾವುದೇ ಮರದ ಕಲರ್ ಕೂಡ ಅಲ್ಲಿ ನಮಗೆ ಸಿಗುವಂಥ ವ್ಯವಸ್ಥೆ ಇದೆ. ಅದರಿಂದ ಉತ್ತಮ ರೀತಿಯ ಒಂದು ಮೆಟೀರಿಯಲ್. ಇವರು ಕಳೆದ 10 ವರ್ಷಗಳಿಂದ ಇದರ ಬಗ್ಗೆ ಮಾಹಿತಿ ಇದ್ದರಿಂದ ಉತ್ತಮ ರೀತಿಯನ್ನು ಮತ್ತು ಕೂಡ ಅದಕ್ಕೆ ಈಗ ವಿಶಾಲವಾದ ಒಂದು ಆವರಣ ಕೂಡ ಮಾಡಿಕೊಂಡಿದ್ದಾರೆ. ಮೊದಲು ಅವರಿಗೆ ಸ್ವಲ್ಪ ಕಂಜೆಸ್ಟೆಡ್ ಆಗ್ತಾ ಇತ್ತು ಅಲ್ಲಿ, ಆ ಒಂದು ಇದಿರುವಾಗ ಗೋಡನ್ ರೀತಿಯಲ್ಲಿತ್ತು. ಆಗ ಅವರು ಆರ್ಡ್ರ್ ಕೊಟ್ಟು ಮಾಡಿಸುವಂಥ ಒಂದು ವ್ಯವಸ್ಥೆ ಇತ್ತು ಅಂತ ಕಾಣ್ತದೆ. ಆದರೆ ಈಗ ಬಂದು ನಾವು ಸಿಲೆಕ್ಟ್ ಮಾಡ್ಬೋದು. ಒಂದು 20-50 ರೀತಿಯ ಬಾಗಿಲುಗಳು ನಮ್ಮ ಮುಂದೆ ಇದೆ. ಆದ್ದರಿಂದ ಖಂಡಿತವಾಗಿಯೂ ಇದು ಮುಂದಿನ ದಿವಸಗಳಲ್ಲಿ ಇವರಿಗೆ ಯಶಸ್ವಿ ಆಗುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ನಾವೆಲ್ಲರೂ ಪುತ್ತೂರಿನ ಜನತೆ ಇಂಥ ಒಂದು ಹೊಸ ರೀತಿಯ ಆವರಣ ಇದನ್ನು ಮಾಡಿದಾಗ ಅದಕ್ಕೆಲ್ಲ ನಮ್ಮ ಸಹಕಾರ ಮಾಡಿದರೆ ಖಂಡಿತವಾಗಿಯೂ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಅವರ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಕಾರ ಆಗ್ತದೆ. ಆದ್ದರಿಂದ ನಾವು ಎಲ್ಲ ನಂಬಿಕೊಂಡು ಬರುತ್ತಿರುವಂಥ ನಮ್ಮ ದೈವ ದೇವರುಗಳು, ಅದೇ ರೀತಿ ನಮ್ಮ ಸೀಮೆ ದೇವರಾದಂಥ ಮಾಲಿಂಗೇಶ್ವರ ದೇವರ ಪೂರ್ಣ ಆಶೀರ್ವಾದ ಆನಂದರು ಮತ್ತು ಅವರ ಕುಟುಂಬರಿಕರಿಗೆ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಮಾಡಲಿಕ್ಕೆ, ಅದರ ಜೊತೆ ಅವರ ಒಂದು ಆನಂದರ ಅವರ ಒಂದು ಅಪ್ರೋಚು ಭಾಳ ಒಂದು ರೀತಿಯಲ್ಲಿ ಅಪ್ರೋಚನ್ನು ಮಾಡ್ತಾ ಇದ್ದಾರೆ. ಎಲ್ಲರಲ್ಲೂ ಒಂದು ಸಹೋದರತ್ವ ರೀತಿಯಲ್ಲಿ ಅವರ ಅಪ್ರೋಚ್. ಅದರ ಜೊತೆ ಅವರ ಧರ್ಮಪತ್ನಿ ಕೂಡ ಯಾರು ಬಂದರೂ ಕೂಡ ಒಂದಲ್ಲ ಒಂದು ಮೆಟೀರಿಯಲ್ನ ತೆಗೆದುಕೊಳ್ಳದೆ ಖಂಡಿತ ಹೋಗ್ಲಿಕ್ಕಿಲ್ಲ. ಅಂಥ ರೀತಿಯ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಮುಂದಿನ ದಿವಸಗಳಲ್ಲಿ ಯಶಸ್ವಿ ಆಗ್ತಾರೆ. ಅವರ ಯಶಸ್ವಿಗೆ ಅವರಿಗೆಲ್ಲ ಅವ್ರು ನಂಬಿಕೊಂಡಿರುವಂಥ ಎಲ್ಲ ದೇವರುಗಳ ಆಶೀರ್ವಾದ ಇರಲಿ ಎಂಬ ಮಾತನ್ನು ಹೇಳ್ತಾ, ಸುದ್ದಿವಾಹಿನಿಯಲ್ಲಿ ನಾವು ಈಗಾಗಲೇ ಕಾಣ್ತಾ ಇದ್ದೇವೆ. ಯಾವುದೇ ಒಂದು ಪುತ್ತೂರಲ್ಲಿ ವಿಶೇಷ ರೀತಿಯಲ್ಲಿ ಆದಾಗ ಸುದ್ದಿವಾಹಿನಿಯವರು ಶಿವಾನಂದರ ನೇತೃತ್ವದ ಆ ತಂಡ ಭಾಳ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಾಮಾಕ್ಷಿ ಎಂಟರ್ಪ್ರೈಸಸ್ ಇದರ ಮಾಲೀಕರಾದ ಆನಂದರವರದ್ದು ನಮಗೆ ಬಹಳ ಹಿಂದಿನಿಂದ ಪರಿಚಯ. ಅವರ ನಗುಮುಖದ ಸೇವೆಗೆ ಹೆಸರು ಅವರ ಎಲ್ಲ ಬಿಸ್ನೆಸ್ಗಳು. ಅವರ ತಂದೆ ಕಾಲದಿಂದಲೇ ಆಗ ಮೆಡಿಕಲ್ ಶಾಪ್ ಇತ್ತು ಅವ್ರದ್ದು. ಈಗ ನಂತರ ಅವರು ಈ ಬಾಗಿಲು ಡೋರ್ಸ್ ಆ್ಯಂಡ್ ಪ್ಯಾನೆಲ್ಸ್ ಈ ವ್ಯಾಪಾರಕ್ಕೆ ಇಳಿದಿದ್ದಾರೆ. ಅದರಲ್ಲಿ ಒಳ್ಳೊಳ್ಳೆ ಈ ಸಲ ಅಂತೂ ಬಹಳ ಅದ್ಭುತವಾದ ಕಲೆಕ್ಷನ್ ಅವರಲ್ಲಿದೆ. ಮನೆಗೆ ಬೇಕಾದ ಎಲ್ಲ ಡೋರ್, ವಿಂಡೋಸ್ ಆಗಲಿ, ಕಿಟಕಿಗಳು,
ಪೇಂಟ್ಸ್ ಎಲ್ಲ ವ್ಯವಸ್ಥೆಗಳನ್ನು ಅವರ ಒಂದೇ ಸೂರಿನಲ್ಲಿ ಸಿಗ್ತದೆ. ಮನೆ ಕಟ್ಟುವವರಿಗೆ ಅಥವಾ ಮನೆ ರಿನೋವೇಷನ್ ಮಾಡುವವರಿಗೆ ಇದೊಂದು ಒಳ್ಳೆಯ ಸುಸಂದರ್ಭ. ಈ ಅವಕಾಶವನ್ನು ಎಲ್ಲರೂ ಉಪಯೋಗಿಸಿಕೊಳ್ಬೇಕಾಗಿ ನನ್ನ ವಿನಂತಿ ಇದೆ. ಈಗ ಕಾಲ ಮುಂದುವರಿತಾ ಹೋದಾಗ ಹೊಸ ಹೊಸ ವಸ್ತುಗಳು ಮಾರ್ಕೆಟಿಗೆ ಬರ್ತಾ ಇರ್ತದೆ. ಅದರಲ್ಲಿ ಈಗ ಪುತ್ತೂರಿನಲ್ಲಿ ಈ ಸ್ಟೀಲ್ ಡೋರ್ಗಳನ್ನು ತರಿಸಿ ಮಾರಾಟ ಮಾಡ್ತಾಯಿದ್ದಾರೆ. ಇಲ್ಲಿ ಇದು ಪುತ್ತೂರಿನ ಜನಕ್ಕೆ ಒಂದು ಸಿಗುವಂಥ ಒಂದು ಅವಕಾಶ ಹೇಳಿದರೆ, ಈ ಡೋರ್ಗಳು ಬಾಳಿಕೆ ಬರುವಂಥದ್ದು ಹೆಚ್ಚಿಗೆ, ಕಾಸ್ಟ್ ಕಡಿಮೆ, ಯಾವಾಗಲೂ ಕಡಿಮೆ ಜಾಸ್ತಿ ಹೇಳೋದು ಕಂಪ್ಯಾರಿಸನ್ನಲ್ಲಿ. ಇನ್ನೊಂದು ಬೇರೆ ಮರದ ಡೋರ್ನೊಟ್ಟಿಗೆ ಕಂಪೇರ್ ಮಾಡಿದರೆ ಅದರಿಂದ 30-40% ಈ ಡೋರ್ಗಳಾಗ್ತದೆ. ಆದ ಡೋರು ಬೆಂಕಿ ಹಿಡಿಯೋದಿಲ್ಲ, ಗೆದ್ದಲು ಬರೋದಿಲ್ಲ, ಸಣ್ಣ ದೊಡ್ಡ ಆಗೋದಿಲ್ಲ, ಶ್ರಿಂಕೇಜ್ ಇಲ್ಲ. ಇದೆಲ್ಲ ಪ್ಲಸ್ ಪಾಯಿಂಟ್ಗಳಿದ್ದು ಹೆಚ್ಚು ಇರುವಂಥ ವಸ್ತುಗಳಲ್ಲಿ ಹೆಚ್ಚು ಕಸ್ಟಮರಿಗೆ, ಕನ್ಸ್ಯೂಮರಿಗೆ ಲಾಭದಾಯಕವಾಗಿದೆ. ಸೊ ಇಂಥ ಇದಕ್ಕೆ ಯೂನಿಟಿಗೆ ಭಾಳಷ್ಟು ಎಕ್ಸ್ಪಾಂಡ್ ಆಗಲಿಕ್ಕೆ ಅವಕಾಶ ಇದೆ. ಇದು ಒಂದು ಗೆಲ್ಲುವ ಕುದುರೆ ಅಂತ ಹೇಳಿ ನಾನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಇಲ್ಲಿ ಬಂದು ನಾನು ಯಾವಾಗ ಎಂಟರ್ ಆದಾಗಲೇ ನೋಡಿದಾಗ ಈ ಮಾಡಿದೊಂದು ಕಾನ್ಸೆಪ್ಟು ಭಾಳ ಒಂದು ಥಾಟ್ ಪ್ರಾಸೆಸನ್ನು ಇವರು ಕೊಟ್ಟು ಮಾಡಿದ್ದಾರೆ. ಅಂದರೆ ನಿಮ್ಮ ದ ವೇ ಆಫ್ ಸೆಗ್ರಿಗೇಷನ್, ನಿಮ್ಮ ಈ ಡೋರ್ಸ್ ಆಗಲಿ, ನಿಮ್ಮ ಪೇಂಟ್ಸ್ ಆಗಲಿ, ಮತ್ತು ನಿಮ್ಮ ಎಲ್ಲ ಈ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟೇನ್ಲೆಸ್ ವಿಂಡೋಸ್ ಆಗಲಿ, ಎಲ್ಲದಕ್ಕೆ ಒಂದು ಥಾಟ್ ಪ್ರಾಸೆಸ್ ಕೊಟ್ಟಿದ್ದಾರೆ. ಇವರಿಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಆಲ್ ದ ಬೆಸ್ಟ್ ಹೇಳಿಕೊಂಡು ವಿಶಿಂಗ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ವೆರಿ ವೆಲ್ ಸಕ್ಸಸ್. ಥ್ಯಾಂಕ್ ಯು. ನಮಸ್ತೆ ಮಾತೆರೆಗಳ ಇನ್ನೊಂದು ಮೂಲು ನಮ್ಮ ಓಪನಿಂಗ್ ಆನಂದ ಭಟ್ರೆ ಒಂಜಿ ಕಾಮಾಕ್ಷಿ ಸ್ಟೀಲ್ಸ್ ಪಂಡುದು ಒಂಜಿ ಶುಭಾರಂಭ ಆತಂಡಿ. ಅಂಚೆನಿ ಪುತ್ತೂರು ಜನತೆಗೆ ಮಾತೆರೆಗಳ ಒಂಜಿ ನಮಕ್ ಓಡೈನ ಒಂಜಿ ಸ್ಟೀಲ್ ಡೋರು ಎಡ್ಡೆಡ್ಡೆ ಇತ್ತದ ಡಿಸೈನ್ ಪೂರ ಭಾರಿ ಲಾಯಕಿಡ ಒಂಜಿ ಮುಲ್ಪ ಒಂಜಿ ಅಕಲ ಒಂಜಿ ಸೇಲ್ಸ್ಗೆ ಪೂರ ಭಾರಿ ಒಂಜಿ ವ್ಯವಸ್ಥೆ ಮಾಡ್ತಿದ್ದಾರೆ. ಅಂಚ ಮಾತೆರ್ಲ ಐತೆ ಒಂಜಿ ಸದುಪಯೋಗ ಪಡೆಯೋಡು ಈಗ ರಡ್ಡನೆ ಇಂಚಿನ ಮಣ್ಣ ಮೂಲ ಪೇಂಟ್ಸ್, ಬರ್ಜರ್ ಪೇಂಟ್ಸ್ ಉಕ್ಕ ಮಾತ ಮುಲ್ಪ ಒಂಜಿ ರೂಫ್ದ ಸ್ಟೀಲ್ಸ್ ಆಯ್ತ ನೆತ್ತ ಮಾತ ಒಂಜೇ ದಿಕ್ಕಡಿತ್ತೆ ಪಂಡ ಅವಳು ದೆತ್ತೊಂಡಿದ್ದಿ ನಮಗೆ ದಾದ ಬೋರ್ಡ್ ಬಂಡ್ಲ ಒಂಜೇ ದಿಕ್ಕಡು ಮೂಲ ತಿಕ್ಕೊಂಡು ಉಕ್ಕ ರೇಟ್ಲಂಚನೆ ಒಂಜಿ ರೀಸನಬಲ್ ರೇಟೆಡ್ ಕೊರೊಂದುಲ್ಲೆರಾರು ಎಂಕ್ಲ ದುಂಬುದವೇ ಕಸ್ಟಮರ್ ಆರ. ಹೃದಯ ಭಾಗ ಅಂದರೆ ದರ್ಬೆ ಎಂಬ ಸಿಟಿಯಲ್ಲಿ ನಮ್ಮ ಕಾಮಾಕ್ಷಿ ಸ್ಟೀಲ್ಸ್ ಎಂಬ ಒಂದು ಪುತ್ತೂರಿಗೆ ಬೇಕಾದಂಥ ಡೋರ್ಸ್ ಆ್ಯಂಡ್ ವಿಂಡೋಸ್ ಮತ್ತು ಪೇಂಟ್ ಒಂದು ಶೋರೂಮು ಉದ್ಘಾಟನೆಗೊಂಡಿದೆ. ಆ್ಯಕ್ಚುಲಿ ಇದು ಪುತ್ತೂರಿನಲ್ಲಿ ಪ್ರಥಮವಾಗಿ ನಾವು ನೋಡ್ತಿರುವ ಎಲ್ಲ ಥರದ ಡೋರ್ಸ್ ಇದೆ, ಕಿಟಕಿಗಳಿದೆ, ಮತ್ತು ನಮ್ಮ ಮನೆಗೆ ಬೇಕಾದಂಥ ಪೇಂಟಿಂಗ್ಸ್ ಎಲ್ಲ ಮೆಟೀರಿಯಲ್ಸ್ ಈ ಸಂಸ್ಥೆಯಲ್ಲಿ ದೊರೆಯುತ್ತೆ. ಆ್ಯಕ್ಚುಲಿ ನಮ್ಮ ಪುತ್ತೂರಿನ ಆಸುಪಾಸಿನ ಎಲ್ಲ ಗ್ರಾಹಕರು ಬಂದು ಈ ಶೋರೂಮಿಂದ ತಮ್ಮ ಹೊಸ ಮನೆ ಕಟ್ಟುವವರು ಯಾವ ರೀತಿ ಬೇಕಂತ ಬಂದು ಇಲ್ಲಿಂದ ಪಡೆದುಕೊಳ್ಬೇಕಾಗಿ ವಿನಂತಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ